ಕಳೆದ ಸುಮಾರು 25 ವರ್ಷಗಳಿಂದ ಆದಿಬಣಜಿಗ ಸಮಾಜದ ಹೆಸರನ್ನ ಗೆಜೆಟ್ನಲ್ಲಿ ಸೇರಿಸಬೇಕು ಮತ್ತು ಪ್ರವರ್ಗ 2A ಮೀಸಲಾತಿ ಅಡಿಯಲ್ಲಿ ಸೇರಿಸಬೇಕೆಂದು ಆದಿಬಣಜಿಗ ಸಮಾಜದ ರಾಜ್ಯಾಧ್ಯಕ್ಷರಾದ ಸದಾಶಿವ ಕಾರಡಗಿ ಒತ್ತಾಯಿಸಿದರು. ಬೆಳಗಾವಿ ಜಿಲ್ಲೆಯ ಅಥಣಿ ಪಟ್ಟಣದ ಡಿಸಿಎಂ ನಿವಾಸಕ್ಕೆ ತೆರಳಿ ಜಿಲ್ಲೆಯ ಮತ್ತು ತಾಲೂಕಿನ ಆದಿಬಣಜಿಗ ಸಮಾಜದವರು ಡಿಸಿಎಂ ಲಕ್ಷ್ಮಣ ಸವದಿ ಅವರಿಗೆ ಮನವಿಯನ್ನ ಸಲ್ಲಿಸಿದರು. ಬಳಿಕ ಮಾಧ್ಯಮದೊಂದಿಗೆ ಮಾತನಾಡಿದ ಅವರು, ಸುಮಾರು 25 ವರ್ಷಗಳಿಂದ ಸಾಕಷ್ಟು ಪ್ರಯತ್ನಗಳನ್ನು ಮಾಡುತ್ತಾ ಬಂದಿದ್ರು ಕೂಡ ಆದಿಬಣಜಿಗ ಸಮಾಜವನ್ನ ಗೆಜೆಟ್ನಲ್ಲಿ ಸೇರಿಸಿಲ್ಲ. ಅದಕ್ಕಾಗಿ ಡಿಸಿಎಂ ಲಕ್ಷ್ಮಣ ಸವದಿ ಅವರ ಮುಖಾಂತರ ಮುಖ್ಯಮಂತ್ರಿಗಳಿಗೆ ಮತ್ತು ರಾಜ್ಯ ಸರ್ಕಾರಕ್ಕೆ ಆದಿಬಣಜಿಗ ಸಮಾಜವನ್ನ ಗೆಜೆಟ್ನಲ್ಲಿ ಸೇರಿಸಬೇಕು, ಜೊತೆಗೆ ಪ್ರವರ್ಗ 2A ಮೀಸಲಾತಿ ಅಡಿಯಲ್ಲಿ ಸೇರಿಸಬೇಕೆಂದು ಮನವಿಯನ್ನ ಸಲ್ಲಿಸಿದ್ದೇವೆ. ಒಂದು ವೇಳೆ ಸರ್ಕಾರ ಈ ಮನವಿಗೆ ಸ್ಪಂದಿಸದಿದ್ದರೆ ಮುಂಬರುವ ದಿನಗಳಲ್ಲಿ ಆದಿಬಣಜಿಗ ಸಮಾಜದ ವತಿಯಿಂದ ರಾಜ್ಯದಾದ್ಯಂತ ಬೃಹತ್ ಪ್ರತಿಭಟನೆಯನ್ನ ಹಮ್ಮಿಕೊಳ್ಳಲಾಗುವುದೆಂದು ಹೇಳಿದರು. ಯಡಿಯೂರಪ್ಪ ಸಿಎಂ ಅವರಿದ್ದಾಗ ಒಂದು ಮನವಿ ಕೊಟ್ವಿ. 2009ರಾಗ ಒಂದು ನಮ್ಮ ಸಮಾಜನ 3B ಒಳಗೆ ಒಂದು ಸೇರ್ಪಡೆ ಆಗಬೇಕಂತ ಒಂದು ಗೆಜೆಟ್ ಹೊರಡಿಸಿದ್ರು. ಅದು ಮತ್ತು ಆನಂತರ ಒಂದು 19 ಸಮಾಜನ ಅದು ಗೆಜೆಟ್ನಾಗ ಪಾಸ್ ಮಾಡ್ಬೇಕಂತ ಹೇಳಿದ್ದನ್ನ ಮತ್ತು ಅವ್ರು ಹೊಳ್ಳಿ ಪಡ್ಕೊಂಡ್ರು. ಅದ್ರಾಗ ನಮ್ಮದು ಒಂದು ಹೊಳ್ಳಿ ಹೋಯ್ತದ. ಅದಕ್ಕಿಂತ ಮುಂದೆ ಬರೋ ದಿವಸದಾಗ ಅದು ನಮ್ಮ ಸಮಾಜಕ್ಕೆ 2Aದಾಗ ಸೇರಿಸಬೇಕು, ಆಮೇಲೆ ಗೆಜೆಟ್ನಾಗ ನಮ್ಮ ಜಾತಿ ಹೆಸರನ್ನು ಪಾಸ್ ಮಾಡ್ಬೇಕಂತೇಳಿ ಇವತ್ತು ಲಕ್ಷ್ಮಣ ಸವದಿ ಅನ್ನೋರಿಗೆ ನಾವು ಒಂದು ಮನವಿ ಕೊಟ್ಟಿದ್ದೀವಿ. ಅಥಣಿ ತಾಲೂಕಿನ ಆದಿಬಣಜಿಗ ಸಮಾಜದ ಮುಖಂಡರಾದ ಅಪ್ಪಸಾಬ ತೇಲಸಂಗ ಅವರು ಮಾತನಾಡಿ, ಆರ್ಥಿಕವಾಗಿ, ಶೈಕ್ಷಣಿಕವಾಗಿ, ಸಾಮಾಜಿಕವಾಗಿ ತುಳಿತಕ್ಕೊಳಗಾದ ಆದಿಬಣಜಿಗ ಸಮಾಜವನ್ನು ಗೆಜೆಟ್ನಲ್ಲಿ ಸೇರಿಸಬೇಕು ಮತ್ತು ಪ್ರವರ್ಗ 2A ಸೇರಿಸಿ ಮೀಸಲಾತಿಯನ್ನ ಕಲ್ಪಿಸಬೇಕು. ಡಿಸಿಎಂ ಲಕ್ಷ್ಮಣ ಸವದಿ ಅವರ ಮುಖಾಂತರ ಮುಖ್ಯಮಂತ್ರಿಗಳಿಗೆ ಮತ್ತು ಸರ್ಕಾರಕ್ಕೆ ಮನವಿಯನ್ನ ಸಲ್ಲಿಸಿದ್ದೇವೆ. ಸುಮಾರು 25 ವರ್ಷಗಳಿಂದ ನಿರಂತರವಾಗಿ ಹೋರಾಟ ಮಾಡುತ್ತಾ ಬಂದಿರುವ ಆದಿಬಣಜಿಗ ಸಮಾಜದ ಮನವಿಗೆ ಸರ್ಕಾರ ಕೂಡಲೇ ಸ್ಪಂದಿಸಬೇಕು ಎಂದು ಒತ್ತಾಯಿಸಿದರು. ನಮ್ಮ ಆದಿಬಣಜಿಗ ಸಮಾಜ ಅತ್ಯಂತ ಹಿಂದುಳಿದ ವರ್ಗ ಇರುವುದರಿಂದ ತಾವು ಇದನ್ನು ನಮ್ಮ ರಾಜ್ಯ ಗೆಜೆಟ್ನಲ್ಲಿ ಪ್ರಕಟಣೆ ಮಾಡಿ ನಮ್ಮ ಈ ಸಮುದಾಯವನ್ನು 2Aದಲ್ಲಿ ತೆಗೆದುಕೊಳ್ಳಲಿಕ್ಕೆ ಸರ್ಕಾರಕ್ಕೆ ಮನವಿಯನ್ನು ನಮ್ಮ ಉಪಮುಖ್ಯಮಂತ್ರಿಗಳ ಒಂದು ಜೊತೆಗೆ ನಾವೆಲ್ಲರೂ ಇವತ್ತು ಸೇರಿಕೊಂಡು ನಮ್ಮ ಸಮಾಜವನ್ನು ಸರ್ಕಾರ ತಮ್ಮ ಗೆಜೆಟ್ನಲ್ಲಿ ಪ್ರಕಟಣೆ ಮಾಡಿ ನಮ್ಮ ಸಮಾಜಕ್ಕೆ ಒಂದು ಒಳ್ಳೆಯ ಅವಕಾಶವನ್ನು ನೀಡಬೇಕಂಥೇಳಿ ನಾವು ಇವತ್ತು ಮನವಿ ಮಾಡಿಕೊಂಡಿದ್ದೀವಿ ಅಂಥೇಳಿ ತಮ್ಮಲ್ಲಿ ನಾನು ಹೇಳ್ತಾ ಇದ್ದೀನಿ. ಇದೇ ಸಮಯದಲ್ಲಿ ಆದಿಬಣಜಿಗ ಸಮಾಜದ ಮುಖಂಡರಾದ ಮಲ್ಲಿಕಾರ್ಜುನ ಗುರನಹಳ್ಳಿ, ಅಶೋಕ ಸೋಮಾಪುರ, ಸಿದ್ದಪ್ಪ ಗೌರಿ, ದಿಲೀಪ್ ಕೋಟಿ, ಶಿವಗಿಂಡಿ, ಸುನೀಲ ಗುಂಡಿ ಮತ್ತು ಚೋಳಿಶೇಖರ ನೇಮಕೊಂಡ, ಸತೀಶ್ ಪಾಟೀಲ, ರಾಜು ಅಲಪಾಳ, ಹುಬ್ಬಳ್ಳಿ ಮತ್ತು ಬೆಳಗಾವಿ ಜಿಲ್ಲೆಯ ಅಥಣಿ ತಾಲೂಕಿನ ಆದಿಬಣಜಿಗ ಸಮಾಜದ ಮುಖಂಡರು ಉಪಸ್ಥಿತರಿದ್ದರು.